ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾನ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ, ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ನಾರನ್ಸ್ ಅವರ್ ಡೈಲಿ ಬ್ರೆಡ್ ಅವರ್ ಡೈಲಿ ಫುಡ್, ಟೆಕ್ನಿಕಾ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ಹೆಸರಾಂತ ಚಿನ್ನಾಭರಣಗಳ ಬಳಿಗೆ ಲಲಿತಾ ಜ್ಯುವೆಲರಿ. ಎಸ್, ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆಯೇ ಇವತ್ತು ನಮ್ಮ ಜೊತೆ ಶುಭೋಧ ಅವರು ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಸ್ಮೈಲಲ್ಲೇ ಗೊತ್ತಾಗ್ತಿದೆ ನೀವು ಚೆನ್ನಾಗಿದ್ದೀರಾ ಅಂತ. ಓಕೆ, ಇವತ್ತು ನಮ್ಮ ರುಚಿ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್ ಅಡುಗೆ ಮಾಡ್ತೀವಿ? ಚಿಕನ್ ಪೆಪ್ಪರ್ ಮತ್ತು ಇನ್ನೊಂದು ಸಾಬುದಾನ ವಡ. ಸಾಬುದಾನ ವಡ ಅಲ್ಲ? ಓಕೆ, ಇನ್ನೊಂದು ಚಿಕನ್ ಪೆಪ್ಪರ್ ಅಲ್ಲ? ಓಕೆ, ಎರಡನ್ನು ಮಾಡೋಕ್ಕೆ ಯಾವ್ದಿರೋ ಹೋಗುವ. ಓಕೆ ಬನ್ನಿ. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಗ ಎಂತ ಮಾಡಬೇಕು? ಅಡುಗೆ ಮಾಡಬೇಕಲ್ಲ. ಏನು ಬೇಕು? ಕಡಾಯಿ ಬೇಕು. ಕಡಾಯಿ ಬೇಕಾ? ಓಕೆ, ಕಡಾಯಿ ಅಂತೂ ರೆಡಿ ಮಾಡಿಟ್ಟಿದ್ದೇನೆ. ಒಲೆ ಉರಿಸ್ಬೇಕಲ್ಲ? ನಿಮಗೆ ಮನೆಯಲ್ಲೆಲ್ಲ ಈ ಥರ ಒಲೆ ಉರಿಸಿ ಹೆಲ್ಪ್ ಮಾಡ್ತಾರೆ ಯಾರಾದರೂ? ಇಲ್ಲ, ನಾವೇ ಮಾಡಬೇಕು. ನೀವೇ ಮಾಡೋದಾ? ಓಕೆ, ಆಯಿಲ್ ಹಾಕ್ಬೇಕು ಅದಕ್ಕೆ? ಇಲ್ಲ, ಬೇಡ, ಆಯಿಲ್ ಏನು ಬೇಡ, ಟ್ರೈ ಮಾಡ್ತಾರೆ. ಓಕೆ ಓಕೆ, ಕರಿಮೆಣಸನ್ನ ಹೊರಬೇಕಲ್ಲ. ಅಂದರೆ ಈಗ ಇದಕ್ಕೆ ನೀವೇ ಮಸಾಲೆ ರೆಡಿ ಮಾಡ್ತೀವಿ? ನಾನೇ ಮಾಡ್ತೇನೆ. ಓಕೆ, ಅಂದರೆ ನಾವು ಔಟ್ಸೈಡಿಂದ ಮಸಾಲೆಯನ್ನು ತರಬೇಕು ಅಂತಿಲ್ಲ. ಅಕಸ್ಮಾತ್ ನಾವು ತಂದರೆ ರೈಸ್ ಅವರದು ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್ ಆದಂತಹ ಮಸಾಲೆ ಇದೆ, ಅದನ್ನು ಬೇಕಾದರೆ ಯೂಸ್ ಮಾಡ್ಕೊಳ್ಬೋದಲ್ಲ? ಓಕೆ, ಕರಿಮೆಣಸೆಲ್ಲ ನೀವೇ ಮನೆಯಲ್ಲೆಲ್ಲ ಬೆಳಿತೀರಾ ಹೇಗೆ? ಇಲ್ಲ, ಹೊರಗಡೆಯಿಂದ ತರೋದಾ? ಓಕೆ, ಇದು ಚಿಕನ್ಗೆ ಇದು ಪೆಪ್ಪರೇ ಜಾಸ್ತಿ. ಪೆಪ್ಪರೇ ಜಾಸ್ತಿ ಅಲ್ಲ? ಪೆಪ್ಪರೇ ಜಾಸ್ತಿ. ಅಂದರೆ ಇದು ಇದರ ಹೆಸರು ಏನು ಹೇಳಿದ್ರಿ ನೀವು? ಚಿಕನ್ ಪೆಪ್ಪರ್. ಚಿಕನ್ ಪೆಪ್ಪರಿಗೆ ಪೆಪ್ಪರ್ ಜಾಸ್ತಿ ಬೇಕಲ್ಲ? ಕರಿಮೆಣಸು ಜಾಸ್ತಿ. ಕೊತ್ತಂಬರಿ ಹಾಕ್ತೇನೆ. ಕೊತ್ತಂಬರಿ ಅಲ್ಲ? ಓಕೆ, ಸಾಧಾರಣ ಕರಿಮೆಣಸು ಫ್ರೈ ಆಗ್ತಿರುವಾಗ ಕೊತ್ತಂಬರಿ ಹಾಕ್ಬೇಕು. ಓಕೆ, ಕೊತ್ತಂಬರಿ ಮೊದಲೇ ಹಾಕಿದರೆ ಕಪ್ಪಾಗ್ತದೆ, ಅದಕ್ಕೆ ಮತ್ತೆ ಹಾಕಬೇಕು. ಆಮೇಲೆ ಪೆಪ್ಪರ್ ಯಾವುದು ಕೊತ್ತಂಬರಿ ಯಾವುದು ಗೊತ್ತಾಗ್ತದೆ. ಸ್ಲೋ ಇಲ್ಲ ಸ್ವಲ್ಪ? ಹಾಂ, ಸ್ಲೋ. ಇದು ಅರ್ಧ ಸ್ಪೂನ್ ಜೀರಿಗೆ. ಓಕೆ, ಅರ್ಧ ಸ್ಪೂನ್ ಕೊತ್ತಂಬರಿ, ಅರ್ಧ ಸ್ಪೂನ್ ಜೀರಿಗೆ. 2 ಸ್ಪೂನ್ ಜೀರಿಗೆ, ಕೊತ್ತಂಬರಿ, ಅರ್ಧ ಸ್ಪೂನ್ ಪಡಿ ಸೊಪ್ಪು, 1 ಸ್ಪೂನ್. ಓಕೆ, ಈ ಥರ ಫ್ರೈ ಮಾಡ್ಕೊಳ್ಬೇಕಾಗ ಸ್ವಲ್ಪ ಜಾಗ್ರತೆ ಬೇಕಲ್ಲ? ಜಾಗ್ರತೆ ಬೇಕು. ಜಾಸ್ತಿ ಫ್ರೈ ಆದರೆ ನಮ್ಮ ಪದಾರ್ಥ ಕೂಡ ಕೈ ಆಗ್ತದೆ. ಸಾಕು, ಗ್ಯಾಸ್ ಆಫ್ ಮಾಡ್ತೇವೆ. ಸಾಕಲ್ಲ? ಇದು ಇದನ್ನು ತಣ್ಣಗಾಗಬೇಕು. ಓಕೆ, ಆಮೇಲೆ ಇದನ್ನು ಪೌಡರ್ ಮಾಡಿ ಅದರಲ್ಲಿ ಚಿಕನ್ ಬೇಯಲಿಕ್ಕೆ ಇಡುವ. ಹಾಂ, ಅದರಷ್ಟೇ ಚಿಕನ್ ಬೇಯಲಿಕ್ಕೆ ಇಡುವಣ? ಓಕೆ, ಇದರಲ್ಲೇ ಚಿಕನ್ ಬೇಯಲಿಕ್ಕೆ ಇಡುವುದಾ? ಅದರಲ್ಲಿ ಇಡುವ, ಅದನ್ನು ಬೇರೆ ಪ್ಲೇಟಿಗೆ. ಸರಿ, ಓಕೆ, ಇದನ್ನು ಪ್ಲೇಟಿಗೆ ಹಾಕೋಣ. ಇದು ಸ್ವಲ್ಪ ಹೊತ್ತು ತಣ್ಣಗಾಗಲಿಲ್ಲ? ಹೌದು. ಓಕೆ, ಆಯಿಲ್ ಹಾಕಬೇಕಾ? ಅಲ್ಲ, ತುಪ್ಪದಲ್ಲ. ಓಕೆ, ತುಪ್ಪದಷ್ಟೇ ಟೇಸ್ಟ್ ನಮ್ಮ ಸನ್ ಪ್ರೀಮಿಯಂ ಆಯಿಲ್ ಕೂಡ ಇರುತ್ತೆ, ಬೇಕಾದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದಲ್ಲ? 2 ಸ್ಪೂನ್ ಸಾಕು ತುಪ್ಪ. ಓಕೆ,
ಬೆಳ್ಳುಳ್ಳಿ ಕಟ್ ಮಾಡಿ ತಂದಿದ್ದೇನೆ. ಹಾಂ, ಬೆಳ್ಳುಳ್ಳಿ. ಓಕೆ ಓಕೆ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ, ಬೆಳ್ಳುಳ್ಳಿ ಹಾಕೋದಾ? ಓಕೆ ಸರಿ. ಯಾಕೆ ಶುಂಠಿಯನ್ನು ಬಿಟ್ರಿ ನೀವು? ಶುಂಠಿ ಉಂಟು ಇಲ್ಲಿ. ರೆಡಿ ಉಂಟು? ರೆಡಿ ಉಂಟು. ಅಂದರೆ ಅವರಿಬ್ಬರು ಸ್ನೇಹಿತರಂತ, ಶುಂಠಿ ಬೆಳ್ಳುಳ್ಳಿ ಎಲ್ಲಿ ಹೋದ್ರು ಒಟ್ಟಿಗೆ ಹೋಗೋದಂತಲ್ಲ? ಹೌದು. ಸ್ವಲ್ಪ ಕೆಂಪಾದರೆ ಸಾಕು. ಓಕೆ ಸರಿ. ನೀವು ಅಡುಗೆಯಲ್ಲಿ ಭಯಂಕರ ಸ್ಪೀಡ್ ಇದ್ದೀರಾ, ಮನೆಯಲ್ಲೆಲ್ಲ ಬೇಗ ಬೇಗ ಅಡುಗೆ ಮಾಡಿಕೊಡ್ತೀರಾ ಅಂತಲ್ಲ? ಅದೇನಿಲ್ಲ, ಎಲ್ಲ ರೆಡಿ ಶುಂಠಿ ಹಾಕಿದ್ದೇನೆ. ಓಕೆ. ಅದು ಶುಂಠಿ ಹೀಗೆ ಕಟ್ ಮಾಡಿ ಎಲ್ಲ ಹಾಕಿದರೆ ಬೆಳ್ಳುಳ್ಳಿ ಬಾಯಿಗೆ ಸಿಕ್ಕುವಾಗ ಚೆನ್ನಾಗಿರುತ್ತೆ. ಚೆನ್ನಾಗಿ. 3 ಚಿಲ್ಲಿ ಹಾಕ್ತೇನೆ. ಚಿಲ್ಲಿ ಅಲ್ಲ? ಇಡೀ ಚಿಲ್ಲಿ ಹಾಕ್ತಿದ್ದೀರಾ? ಕಟ್ ಮಾಡಿದ್ದೇನೆ. ಅಲ್ಲ? ಓಕೆ. ಈರುಳ್ಳಿ ಹಾಕುವ. ಈರುಳ್ಳಿ ಅಲ್ಲ? ಈರುಳ್ಳಿ ಸ್ವಲ್ಪ ಜಾಸ್ತಿನೇ ನೀವು ಕಟ್ ಜಾಸ್ತಿ ಮಾಡಿದ್ದೀರಾ? ಬೇಕು. ಒಂದು 2-3 ಈರುಳ್ಳಿ ಉಂಟಾ? 3 ಉಂಟು ಇದರಲ್ಲಿ, ಚಿಕ್ಕ ಚಿಕ್ಕದು. ಒಂದು ಅರ್ಧ kg ಚಿಕನಿಗೆ 3 ಈರುಳ್ಳಿ ಬೇಕು. ಬೇಕಲ್ಲ? ಓಕೆ. ಅದು ಚಿಕ್ಕದಾಗಿ ನೆನೆಸಿದ್ರಲ್ಲ. ಚಿಕನ್ ಪೆಪ್ಪರಿಗೆ ಈರುಳ್ಳಿ ಜಾಸ್ತಿ ಬೇಕಾ ಅಥವಾ ನೀವು ಆಪ್ಷನಲ್ ಹಾಕಿದ್ದ ಹೇಗೆ? ಅಲ್ಲ, ಅದಕ್ಕೆ ನೀರುಳ್ಳಿ ಜಾಸ್ತಿ ಬೇಕು, ಸ್ವಲ್ಪ ಗ್ರೇವಿ ಆಗಿ ಬರ್ತದೆ. ನೀರುಳ್ಳಿ ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಹಾಕುವ. ಉಪ್ಪು ಹಾಕಲ್ಲ? ಓಕೆ. ನೀರು ಹಾಕ್ಲಿಕ್ಕಿಲ್ಲ ಇದಕ್ಕೆ, ಇದರಲ್ಲಿ ಬೇಡ. ನೀರು ಹಾಕ್ಲಿಕ್ಕಿಲ್ಲ? ಇಲ್ಲ, ಅದು ಚಿಕನಲ್ಲಿ ನೀರು ಬಿಡ್ತದೆ. ಚಿಕನ್ ನೀರು ಅದೇ ಸಾಕಾಗ್ತದೆ? ಅದೇ ಸಾಕಾಗ್ತದೆ. ಹಾಗಾದ್ರೆ ಇದು ರೈಸಿಗೆಲ್ಲ ಒಳ್ಳೇದು? ರೈಸಿಗೆಲ್ಲ ಒಳ್ಳೇದಾಗ್ತದೆ, ದಾಲ್ ಮಾಡಿ. ಹಾಂ ಹಾಂ. ರೈಸಿಗೆಲ್ಲ ಒಳ್ಳೇದು. ದಾಲ್ ಸಪ್ರೇಟ್, ರೈಸಿಗೆ ಇದನ್ನು ಸೈಡಿಗೆ ಹಾಕೊಂಡು ತಿನ್ಬೋದು. ಚಪಾತಿಗೂ ಕೂಡ ಒಳ್ಳೇದಾಗ್ತದೆ. ಚಪಾತಿ ಒಳ್ಳೆ? ಹಾಂ, ಚಪಾತಿಗೆ. ಓಕೆ. ಆಲ್ಮೋಸ್ಟ್ ಈರುಳ್ಳಿ ಬೇಯ್ತಾ ಬಂತು. ಚಿಕನ್ ಹಾಕ್ಬೋದು. ಅದಕ್ಕೆ ಲಾಸ್ಟಿಗೆ ಚಿಕನ್ ಹಾಕೋದಲ್ಲ? ಈಗ ಚಿಕನ್ ಹಾಕ್ತೇನೆ. ಓಕೆ. ನೀವು ಚಿಕನನ್ನು ಅರಿಶಿನ ಹುಡಿ, ಲೆಮನ್ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೇನೆ ಸ್ವಲ್ಪ. ಸ್ವಲ್ಪ ದೊಡ್ಡ ಪೀಸೇ ಮಾಡಿದ್ರಲ್ಲ ಚಿಕನ್? ಬೇಕಿದ್ರೆ ನೀರು ಆಪ್ಷನಲ್ ಹಾಕ್ಲಿಕ್ಕಿಲ್ಲ, ಹಾಕ್ಲೇ ಇಲ್ಲ. ಇದೇ ನೀರು ಬಿಡ್ತದೆ, ಅದು ಸಾಕಾಗ್ತದೆ. ಎಷ್ಟು ದೊಡ್ಡ ಪೀಸ್ ಮಾಡಿ ಚಿಕನ್ ಹೇಗೆ ಬೇಯ್ತದೆ ಅಂತ ನೋಡಬೇಕು. ಬೇಯ್ತದೆ, ಇದು ಬೇಯ್ತದಲ್ಲ? ನಿಮ್ಮ ಮನೆಯಲ್ಲೆಲ್ಲ ಈ ಥರ ಮಾಡಿ ನಿಮಗೆ ಅಭ್ಯಾಸ ಉಂಟಲ್ಲ, ಹಾಗಾಗಿ ಬೇಯ್ತದೆ ಅಂತ ಹೇಳುವಂಥ ಪಕ್ಕ ನಿಮಗೆ ಅದರದ್ದು ಐಡಿಯಾ ಉಂಟು. ಸ್ವಲ್ಪ ಮುಚ್ಚಳ ಇಟ್ಟು ಬೇಯಿಸು. ಇದನ್ನು ಅದಕ್ಕೆ ಪುಡಿ ಮಾಡಿ. ಈಗ ಇದನ್ನು ಪೌಡರ್ ಮಾಡಿ. ಓಕೆ. ಆಲ್ಮೋಸ್ಟ್ ಪೌಡರ್ ಆಗಿದೆಲ್ಲ? ಸಾಕಲ್ಲ? ಸಾಕು. ಕೊತ್ತಂಬರಿ, ಜೀರಿಗೆ ಮತ್ತು ನಮ್ಮ ಬಡಿಸೊಪ್ಪು. ಓಕೆ. ಓಕೆ. ಮೈನ್ ಬೇಕಾಗಿರೋದು ಅದೆಲ್ಲ? ಅದೇ ಪೆಪ್ಪರ್ ಜಾಸ್ತಿ. ಓಕೆ. ಇದು ಎಷ್ಟು ಸ್ಲೋ ಇದೆಲ್ಲ ಬೇಯಿಲ್ಲ? ಹಾಂ, ಸ್ಲೋ ಎಲ್ಲ. ಓಕೆ. ಓಕೆ. ಹೇಳಿ ಮ್ಯಾಮ್, ನೀವು ಏನೇನು ಅಭ್ಯಾಸ ಉಂಟು ಅಡಿಗೆ ಬಿಟ್ಟು? ಏನಾದರೂ ಸಂಘ ಸಂಸ್ಥೆ ಈ ಥರದೆಲ್ಲ? ಸಂಘ ಸಂಸ್ಥೆ, ಸ್ವಸಹಾಯ ಸಂಘದಲ್ಲಿ ಇದ್ದೆ, ಈಗಿಲ್ಲ, ಹೋಗುದಿಲ್ಲ. ಓಕೆ. ಏನು ಮಾಡ್ತಿದ್ದೀರಾ ಫ್ರೀ ಟೈಮಲ್ಲೆಲ್ಲ? ಮನೆಯಲ್ಲಿ, ಮತ್ತೆ ಎಲ್ಲಿಗಿಲ್ಲ. ತೋಟ ಗೀಟ ಏನಾದರೂ ಉಂಟಾ? ಏನಿಲ್ಲ. ಮನೆಯಲ್ಲಿ ಈ ಥರ ಅಡಿಗೆದು ಸ್ಪೆಷಲ್ ಆದಂತಹ ಏನಾದರೂ ಮಾಡ್ತಾ ಇದ್ದೇವೆ, ಟ್ರೈ ಮಾಡ್ತಾ ಇರೋದು? ಓಕೆ. ಎಷ್ಟು ಜನ ಇದ್ದೀರಾ ಮನೆಯಲ್ಲಿ? ನಾನು, ನನ್ನ ಗಂಡ, ಮಗ, ಅಮ್ಮ. ಓಕೆ. ಏನು ಮಾಡ್ತಾರೆ? ತಮ್ಮನ ಮಗ ಕಾಲೇಜಿಗೆ ಆಯಿತು, ನೋಡಬೇಕು. ಜಾಬ್ ನೋಡ್ತಾ ಇದ್ದಾರೆ? ನೋಡ್ತೇವೆ. ಓಕೆ. ಓಕೆ. ಸಾಧಾರಣ ಬೇಯ್ತು ಅಂತಲ್ಲ? ಸಾಧಾರಣ ಬೇಯ್ತದೆ ಅಂತ ಗೊತ್ತಾಗ್ತದೆ, ಬೇಯುವಾಗ ಹೀಗೆ ಮಾಡಿದರೆ ಗೊತ್ತಾಗ್ತದೆ. ಓಕೆ. ಈ ಥರ ಲಿಡ್ಡಿಟ್ಟು ಮುಚ್ಚಿ ಬೇಯಿಸಿದಾಗ ಬೇಗ ಬೇಯ್ತದೆ. ಈಗ ಹುಡಿ ಹಾಕುವ ಇದು. ಓಕೆ. ಈಗ ನಾವು ಮಿಕ್ಸ್ ಮಾಡಿದಂಥ ಹುಡಿಯಲ್ಲ? ಮಿಕ್ಸ್ ಮಾಡಿದಂಥ. ಅದಕ್ಕೆ ನಾವು ಬೇರೆ ಖಾರದ ಪುಡಿ ಏನು ಹಾಕಲಿಕ್ಕಿಲ್ಲ. ನೀವು 3 ಕಾಯಿ ಮೆಣಸು ಮಾತ್ರ? ಕಾಯಿ ಮೆಣಸು ಮಾತ್ರ.
ಬೇಕು. ನೀರು ಬೆಂದಿದ್ದೇನೆ. ಹೌದು, ನೀರು ಹಾಕದ ಕಾರಣ ಬೇಗ ಬೇಗ ಅದನ್ನು ನೋಡ್ತಾ ನೋಡ್ತಾ ಇರಬೇಕು, ಇಲ್ಲ ತಳ ಹಿಡಿತದೆ. ಬೆಂದಿದೆಯಾ? ಆಲ್ಮೋಸ್ಟ್ ಬೆಂದಿದೆ, ಬೆಂದಿದೆ. ನಿಮಗೆ ಗೊತ್ತಾಗ್ತದೆ, ಹೀಗೆ ಮಾಡುವಾಗಲೇ ಗೊತ್ತಾಗ್ತದೆ. ಆಲ್ಮೋಸ್ಟ್ ಪೆಪ್ಪರ್ ರೆಡಿ ಅಲ್ಲ? ಚಿಕನ್ ಪೆಪ್ಪರ್ ರೆಡಿ ಆಯ್ತು. ರೆಡಿ ಆಯ್ತು, ಸಾಕಾಗಿ ಬಂದಿದೆ. ಬೆಂದಿದೆ. ಡ್ರೈ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ಓಕೆ, ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿದೆ, ರೆಡಿ ಆಯ್ತು. ರೆಡಿ ಆಯ್ತು ಅಂತ ಅರ್ಥ. ಗ್ಯಾಸ್ ಆಫ್ ಮಾಡಿ. ಓಕೆ, ಈಗ ಸರ್ವ್ ಮಾಡೋದಲ್ಲ? ಈಗ ಸರ್ವ್ ಮಾಡಿ. ಓಕೆ, ಚಿಕನ್ ಪೆಪ್ಪರ್ ರೆಡಿ ಆಯಿತು, ಟೇಸ್ಟ್ ಮಾಡಿ. ಓಕೆ, ಬಿಸಿ ಬಿಸಿ ಆದಂಥ ಚಿಕನ್ ಪೆಪ್ಪರ್ ಅಲ್ಲ, ಈ ಥರ ಚಿಕನಲ್ಲಿ ರೆಡಿ ಮಾಡಿ ಕೊಟ್ಟರೆ ಫುಲ್ ಖಾಲಿ ಮಾಡ್ಬೋದು ಅನ್ನ. ಓಕೆ, ಟೇಸ್ಟ್ ನೋಡೋದಾಗದೆ. ಓಕೆ, ಶುಭದವರು ಸಾಕಾಗಿರುವಂತಹ ಚಿಕನ್ ಪೆಪ್ಪರ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನಂತ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ. ಚಿಕನ್ ಪೆಪ್ಪರ್ ತಯಾರಿಸುವ ವಿಧಾನ. ಮೊದಲು 4 ರಿಂದ 5 ಚಮಚದಷ್ಟು ಕರಿಮೆಣಸನ್ನು, ಧನಿಯಾ 2 ಚಮಚ, ಅರ್ಧ ಚಮಚದಷ್ಟು ಜೀರಿಗೆ, 1 ಚಮಚ ಬಡೆ ಸೊಪ್ಪು ಎಲ್ಲವನ್ನು ಒಂದಾದ ಮೇಲೊಂದು ಹಾಕಿ ಹುರಿಯಿರಿ. ತಣ್ಣಗಾದ ನಂತರ ಪುಡಿ ಮಾಡಿಟ್ಟುಕೊಳ್ಳಿ. ಇನ್ನೊಂದೆಡೆ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ ಬಿಸಿಯಾದ ನಂತರ ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು, ಈರುಳ್ಳಿಯನ್ನು ಹುರಿಯಿರಿ. ಈರುಳ್ಳಿ ಸ್ವಲ್ಪ ಕೆಂಪಗಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅರಶಿನ ಹಾಗೂ ನಿಂಬೆ ರಸವನ್ನು ಬೆರೆಸಿದ ಕೋಳಿ ಮಾಂಸ ಸೇರಿಸಿ ಬೇಯಿಸಿಕೊಳ್ಳಿ. ಕೋಳಿ ಮಾಂಸ ಬೆಂದ ನಂತರ ಪುಡಿ ಮಾಡಿದ ಮಸಾಲೆ ಸೇರಿಸಿ 5 ನಿಮಿಷದಷ್ಟು ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಬಿಸಿ ಬಿಸಿಯಾದ ಚಿಕನ್ ಪೆಪ್ಪರ್. ಓಕೆ, ಚಿಕನ್ ಪೆಪ್ಪರ್ ಹೇಗೆ ಮಾಡೋದು ಅಂತ ನೋಡಿದಾರಲ್ಲ, ಸಾಕಾಗಿರುತ್ತೆ. ಇದರ ಜೊತೆ ಒಂದು ಊಟ ಎಲ್ಲ ಇದ್ದರೆ ಈ ಚಿಕನ್ ಪೆಪ್ಪರ್ ಫುಲ್ ಖಾಲಿ ಮಾಡೋದು. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ಟೂಸಲ್, ಸತ್ಯದಾನ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ನಾರಾಯಣ್ಸ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್, ಹಾಗೆಯೇ ಹೆಸರಾಂತ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ. ಎಸ್, ಶುಭದವರು ಆವಾಗಲೇ ಚಿಕನ್ ಐಟಮ್ ರೆಡಿ ಮಾಡಿಟ್ಟಿದ್ದಾರೆ. ಅದ್ರ ಜೊತೆ ಇನ್ನೊಂದು ಸ್ಪೆಷಲ್ ಏನೋ ಡಿಶ್ ಮಾಡ್ತಾರೆ ಅಂತ ಹೇಳಿದರು ಮ್ಯಾಮ್. ಇವಾಗ ಸಾಬುದಾನ ವಡ ಅಲ್ಲ? ಓಕೆ, ವಡೆಗೆ ಫಸ್ಟ್ ಸಾಬುದಾನ ರೆಡಿ ಉಂಟು. ಆಲೂಗಡ್ಡೆ ಬೇಕು. ಓಕೆ, ಸ್ಟಾರ್ಟ್ ಮಾಡುವ. ಏನು ಬೇಕು ಫಸ್ಟಿಗೆ? ಬೌಲ್ ಬೇಕಲ್ಲ? ಎಣ್ಣೆ ಬಿಸಿ ಮಾಡಲಿಕ್ಕೆ ಇಡುವ, ಸ್ಲೋ ಮಾಡಿ. ಓಕೆ, ಹಾಗಾದರೆ ಬಣಲೆಯಲ್ಲಿ ಆಯಿಲ್ ಬಿಸಿ ಮಾಡಬೇಕು. 1 ಸ್ಪೂನ್ ಬೇಕು. ಓಕೆ, ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಎಣ್ಣೆ ಬಿಸಿ ಹಾಕ್ತೇವೆ. ಓಕೆ, ಆಯಿಲ್ ಅಂತೂ ಸ್ಪೂನ್ ಕೊಡಿ. ಸ್ಪೂನ್ ಬೇಕಲ್ಲ? ಆಯಿಲ್ ಬಿಸಿ ಆಗ್ತಿರುವಾಗ ಏನು ಮಾಡ್ತಿದ್ದೀರಿ? ಇದನ್ನು ಸಾಬುದಾನ ಹಾಕ್ತೇನೆ ಒಂದು ಬೌಲಿಗೆ. ಓಕೆ, ಬೇಯಿಸಿ ತಂದಿದ್ರಾ ಹೇಗೆ? ಇಲ್ಲ, ನೀರಲ್ಲಿ ರಾತ್ರಿ ನೆನೆಸಿಟ್ಟದಲ್ಲ? ಓಕೆ, ನಾನು ಏನು ಸೌಂಡ್ ಬರಲ್ಲ ಅಂತ ಅಂದ್ಕೊಂಡೆ, ಮತ್ತೆ ನೆನೆಸಿಟ್ಟಾಗ ಸೌಂಡ್ ಬರಲ್ಲ. ರಾತ್ರಿ ಎಲ್ಲ ನೆನೆಸಿ ಇದನ್ನು ಪೌಡ್ರ್ ಮಾಡಿ ಕೊಡಿ. ಪೌಡ್ರ್ ಬೇಕಲ್ಲ? ಇದು ಕಡಲೆ ಅಲ್ಲ? ಹೌದು. ಓಕೆ, ಕಡಲೆ 2 ಸುತ್ತು ಬಂದರೆ ಸಾಕು. 2 ಸುತ್ತು ಬಂದರೆ ಸಾಕು. ರುಚಿಗೆ ತಕ್ಕ ಉಪ್ಪಲ್ಲ? ಓಕೆ, ಆಲೂಗಡ್ಡೆ ಬೇಯಿಸಿದ್ದು ಬೇಯುವಾಗಲೇ ಏನಾದರೂ ಉಪ್ಪು ಹಾಕಿದ್ದೇನೆ ಸ್ವಲ್ಪ. ಹಸಿಮೆಣಸಿನಕಾಯಿ. ಓಕೆ, 1 ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು. ಇದರಿಗೆ ಮೈನ್ ಆಗಿ ಬೇಕಿದ್ದು ಏನು? ಕಡಲೆ ಮತ್ತು
ಬಟಾಟೆ ಅಲ್ಲ ಓಕೆ. ಇದೆಲ್ಲ ಕೈ ರುಚಿ ಮಾಡ್ತಿದ್ದೀರಲ್ಲ? ಹೌದು, ಕೈಯಲ್ಲೇ ಇದು ಮಾಡಬೇಕು, ಸ್ಪೂನಲ್ಲಿ ಹಾಕೋದು. ಮಿನಿಮಮ್ ಆದರೆ ಇದು ಒಂದು 4 ಗಂಟೆ ಆದರೂ ನೆನೆಯಬೇಕಲ್ಲ? ಅದೇ ಸಾಬೂನು ಅಲ್ಲ. ಓಕೆ. ಇಲ್ಲಾಂದರೆ ಸ್ವಲ್ಪ ಗಟ್ಟಿಯಾಗಿರ್ತದೆ ಅಷ್ಟು. ಈರುಳ್ಳಿ ಎಲ್ಲ ಹಾಕ್ಲಿಕ್ಕಿಲ್ಲ, ಇದು ಉಪವಾಸಕ್ಕೆಲ್ಲ ಅದಕ್ಕೆ ಒಳ್ಳೆಯದಲ್ಲ. ನಾವು ವೃತ್ತ ಎಲ್ಲ ಉಪವಾಸ ಮಾಡುವಾಗ ಎಲ್ಲ ಕಿಚಡಿ ಮಾಡ್ತಾರೆ. ಹೌದು, ಕಿಚಡಿ ಮಾಡ್ತಾರೆ ಇದರದ್ದು. ಆ ಟೈಮಲ್ಲಿ ತಿನ್ನಲಿಕ್ಕೆ ರೊಟ್ಟಿ. ಅದಕ್ಕೆ ಈರುಳ್ಳಿ ಹಾಕಲ್ಲ? ಇಲ್ಲ, ಇಲ್ಲಾಂದ್ರೆ ಬೇಕಾದರೆ ಹಾಕ್ಬೋದು, ಬೇಕಾದರೆ ಹಾಕ್ಬೋದು. ನೀರಂತೂ ಆ್ಯಡ್ ಮಾಡಲಿಕ್ಕಿಲ್ಲ? ನೀರು ಮಾಡಲಿಕ್ಕಿಲ್ಲ, ಇಷ್ಟು ಅಂಟು ಬಂದರೆ ಸಾಕಾಗ್ತದಲ್ಲ. ಓಕೆ ಸರಿ. ಇಷ್ಟು ದೊಡ್ಡ ಇದು ಮಾಡಿ ಮತ್ತೆ ಇಷ್ಟು ಹೀಗೆ ಚಟ್ಟೆ ಮಾಡಿದರೆ ಸಾಕು. ನಾರ್ಮಲ್ ಹೇಗೆ ನಾವು ವಡೆ ಮಾಡ್ತೀವಿ ಅದೇ ಥರ ಅಲ್ಲ? ಬೇರೆ ಮಸಾಲೆ ಏನು ಹಾಕಿಲ್ಲಲ್ಲ ನಾವು ಇದಕ್ಕೆ? ಇಲ್ಲ, ಅಷ್ಟೇ ಉಪ್ಪು. ಕಿಚಡಿ ಮಾಡುವಾಗ ಸ್ವಲ್ಪ ಸಕ್ಕರೆ ಹಾಕಬೇಕು ಅಷ್ಟೇ. ತೆಂಗಿನಕಾಯಿ ತುರಿ ಬೇಕಾದರೆ ಸಾಕಾಗ್ತದೆ? ಅಷ್ಟು ಸಾಕಾಗ್ತದೆ. ಅಂದರೆ ಇದು ಜಾಸ್ತಿ ಖಾರ ಇಲ್ಲ? ಖಾರ ಬೇಡ ಅಷ್ಟೇ ಅಂದರೆ. ಓಕೆ, ಆಲ್ಮೋಸ್ಟ್ ಎಲ್ಲ ನಮ್ಮದು ವಡೆ ರೆಡಿ ಆಗಿದೆಲ್ಲ. ಈಗ ಆಯಿಲ್ಗೆ ಬಿಡಲಿಕ್ಕೆ ಮಾತ್ರ ಬಾಕಿ. ಓಕೆ, ಆಯಿಲ್ ಕೂಡ ಬಿಸಿ ಆಗಿದೆ. ಸ್ಲೋ ಅಲ್ಲಿ ಇರಲಿಲ್ಲ? ಸ್ಲೋ ಅಲ್ಲಿ ಅಂತ. ಬಟಾಟೆ ಎಲ್ಲ ಜಾಸ್ತಿ ಬೆಂದಿರೋದ ಕಾರಣ ಇಲ್ಲಿ ಜಾಸ್ತಿ ಬೇಯಬೇಕು ಅಂತಿಲ್ಲಲ್ಲ? ಅದು ಸಾಬೂದಾನ ಬೇಗ ಬೇಯ್ತದೆ. ಬೇಯ್ತದಲ್ಲ, ಅದೇ. ಬಬಲ್ಸ್ ಬೇಯ್ತದೆ ಅಂತ. ಹಾಗೆ ಉಂಟಾ? ಬಬಲ್ಸ್ ನಿಂತರೆ ಬೇಯ್ತದೆ ಅಂತ, ಅಂದರೆ ನೀರಿನ ಅಂಶ ಎಲ್ಲ ಕಡಿಮೆ ಆಗ್ತಂತ. ಆ ಥರ ಎಲ್ಲ ಉಂಟಲ್ಲ ನೋಡಿ, ಅಡಿಗೆಯಲ್ಲಿ ಹಾಗೆಲ್ಲ ಉಂಟು ನೋಡಿ. ಬೇರೆ ಏನೆಲ್ಲ ಮಾಡಿದ್ರಿ ಈ ಸಾಬೂದಾನದಿಂದ ನೀವೇನು? ಕಿಚಡಿ ಮಾಡ್ತಿದ್ದೀರಲ್ಲ? ಓಕೆ. ಕಿಚಡಿ ಅಂದರೆ ಏನೋ ನಾರ್ಮಲ್ ನಾವು ಈಗ ಒಗ್ಗರಣೆ ಎಲ್ಲ ಹಾಕಿ ಇದನ್ನು ಹೀಗೆ ಬಟ್ ಆಲೂಗಡ್ಡೆ ಮತ್ತು ಬೇಯಿಸಬೇಕು. ಓಕೆ. ಇದೆಲ್ಲ ಸ್ನ್ಯಾಕ್ ಅಂದರೆ ಈವ್ನಿಂಗ್ ಟೈಮ್ ಸ್ನ್ಯಾಕಿಗೆ ಉಪವಾಸ ಇರುವಾಗ ಅದೆಲ್ಲ. ಉಪವಾಸಕ್ಕೆ ಇದು ಒಳ್ಳೆಯದಲ್ಲ? ಅದೇ. ಈರುಳ್ಳಿ ಏನೂ ಹಾಕಿಲ್ಲ ಅದಕ್ಕೆ? ಇದಂತೂ ಸಾಕಾಗಿ ಕಾಣ್ತಾ ಉಂಟು. ಸಾಬೂದಾನದಿಂದ ಪಾಯಸ ಈ ಥರ ಎಲ್ಲ ತಿಂದಿದ್ದೀವಿ. ಖಾಲಿ ಸಾಬೂದಾನದಿಂದಲೂ ಪಾಯಸ ಮಾಡ್ಬೋದು. ಹೌದು, ಆದರೆ ಈ ಥರ ವಡೆ ಮಾಡಿ ಸ್ಪೆಷಲ್ ಆಗಿ ತಿನ್ಬೋದಲ್ಲ? ಹಾಗೆ ವಡೆ ನಾವು ಬೇರೆ ಇದೆಲ್ಲ ಕಡಲೆ ಇಲ್ಲ, ಆ ಥರ ಏನು ಗೊತ್ತಿಲ್ಲ. ಈ ಥರ ನಾನು ಮಾಡಿದ್ದು ಸಾಬೂದಾನದಿಂದಲೇ ವಡೆ ಮಾಡೋದಾ? ಬೇರೆ ವಡೆ ಏನು ಬೇರೆ ಅದು ಗೊತ್ತುಂಟು ಬೇರೆ ಮಾಡಲಿ, ಬಟ್ ಇದಕ್ಕೆ ಕಡಲೆ ಇದಕ್ಕೆ ಮಿಕ್ಸ್ ಮಾಡಿ. ಹೌದು, ನಾನು ಹೇಳಿದ್ದು ಅದೇ. ಬೇರೆ ವಡೆ ಎಲ್ಲ ತಿಂದಿದ್ದೇವೆ, ಆದರೆ ಈ ಥರದ್ದು ಸ್ಪೆಷಲ್ ಆಗಿ ತಿನ್ಬೋದು ಅಂತ. ರೆಡಿ ಅಲ್ಲ? ಓಕೆ, ಸಾಬೂದಾನ ಅಂತ ರೆಡಿ ಆಯಿತು ವಡೆ. ಇನ್ನು ಸರ್ವ್ ಮಾಡಬೇಕು. ಸರ್ವ್ ಮಾಡಿಕೊಳ್ಳಿ. ಸಾಬೂದಾನ ವಡೆ ರೆಡಿ ಆಯಿತು, ಟೇಸ್ಟ್ ಮಾಡಿ ಹೇಳಿ. ಓಕೆ, ಸಾಕಾಗಿರುತ್ತೆ ನೋಡಿ. ಹೇಗೆ ಅಲ್ಲ, ನೀವೆಲ್ಲ ಅಡುಗೆ ಮಾಡೋದು, ನಾವು ಟೇಸ್ಟ್ ಮಾಡಲಿಕ್ಕೆ ಬಂದು ಅಡುಗೆ ಮಾಡೋದು. ಆದರೆ ನೋಡಲಿಕ್ಕೆ ಚೆನ್ನಾಗಿ ಉಂಟು. ಅಂದರೆ ಈಗ ಈ ಥರ ನಾವು ನಾರ್ಮಲ್ ವಡೆ ತಿನ್ನೋದಕ್ಕಿಂತ ಸಾಬೂದಾನ ವಡೆ ಮಾಡಿ ನೋಡಿದರೆ ತಿಂದರೆ ಟೇಸ್ಟ್ ಬರುತ್ತೆ ಆಯಿತಾ? ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದರೆ. ಓಕೆ, ಶುಭದವರು ಸಾಕಾಗಿರುವಂತಹ ಸಾಬೂದಾನದ ವಡೆ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡಿ. ಸಾಬೂದಾನ ವಡ ತಯಾರಿಸುವ ವಿಧಾನ. ಮೊದಲು ನೆನೆಸಿದ ಸಾಬಕ್ಕಿಗೆ ಶೇಂಗಾ ಬೀಜದ ಪುಡಿ, ರುಚಿಗೆ ಅನುಸಾರವಾಗಿ ಉಪ್ಪು, ಬೇಯಿಸಿದ ಆಲೂಗಡ್ಡೆ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ ವಡೆ ರೀತಿ ತಟ್ಟಿಕೊಂಡು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಸಂಜೆ ಚಹಾದೊಂದಿಗೆ ಸವಿಯಲು ಸಾಬೂದಾನ ವಡ ರೆಡಿ. ಎಸ್ ಮ್ಯಾಮ್, 2 ಡಿಶ್ ಕೂಡ ರೆಡಿ ಆಗಿದೆ.
ಯಾವ್ದು ನೋಡು ಫಸ್ಟ್ ಟೇಸ್ಟ್? ಫಸ್ಟ್ ಚಿಕನ್ ನೋಡಿ. ಫಸ್ಟ್ ಚಿಕನ್ ನೋಡಿ ಅಂತ, ಆಮೇಲೆ ಇದನ್ನು ತಿಕ್ಕೊಂಡು ಇದು ಹೋಗು ಅಂತೀರಲ್ಲ. ಓಕೆ, ಚಿಕನ್ ಪೆಪ್ಪರ್ ಅಲ್ಲ? ಓಕೆ, ತಗೊಳ್ಳಿ ನೀವು ಕೂಡ ಚಿಕ್ಕ ಪೀಸ್ ತಿನ್ನುವ, ಮತ್ತೆ ಊಟ ಜೊತೆಗೆ ಫುಲ್ ತಿನ್ನುವಲ್ಲ. ಚೆನ್ನಾಗಿದೆಲ್ಲ. ಪೆಪ್ಪರ್ ಅಂತ ಅಂದಾಗ ಸ್ವಲ್ಪ ಖಾರ ಖಾರನೇ ಬೇಕು. ಅದು ಚಿಕನ್ ಪೆಪ್ಪರ್ ತಿಳಿದ್ರೆ ಅದೇ ಟೇಸ್ಟ್ ಬರೋದಲ್ಲ. ಸಾಕಾಗಿದೆ. ನಾರ್ಮಲ್ ಆಗಿ ನಾವು ಚಿಕನ್ ಪೆಪ್ಪರ್ ಈ ಥರ ನಾರ್ಮಲ್ ಮನೆಯಲ್ಲೆಲ್ಲ ತಿಂತೇವೆ, ಆದರೆ ನಿಮ್ಮ ಕೈ ಅಡುಗೆ ಇನ್ನೂ ಸಾಕಾಗಿತ್ತು. ಓಕೆ, ಇನ್ನೊಂದು ಸಾಬುದಾನದ ವಡೆಲ್ಲ. ಓಕೆ, ತಗೊಳ್ಳಿ ನೀವು ಕೂಡ. ಇದಂತೂ ಸ್ಮೂತ್ ಆಗಿದೆ ಅಲ್ಲ? ಹೌದು, ಸ್ಮೂತ್ ಇರ್ತದೆ. ಆಲೂಗಡ್ಡೆ ಹಾಕ್ತೇವಲ್ಲ ಅದು. ಇದು ಸಾಕಾಗುಂಟು. ನೀವು ಯಾಕೆ ಚೂರೇ ತಿಂದಿದ್ದು? ಚಿಕನ್ ಜೊತೆ ಫುಲ್ ತಿನ್ನುವಂತೀರಾ? ಓಕೆ, ಇದಂತೂ ಸಾಕಾಗಿದೆ. ಈವ್ನಿಂಗ್ ಟೈಮೆಲ್ಲ ಟೀ ಸಿಕ್ಕಿದ್ರೆ ಇದನ್ನು ಫುಲ್ ಖಾಲಿ ಮಾಡ್ಬೋದಲ್ಲ. ಓಕೆ, 2 ಡಿಶ್ ಕೂಡ ಚೆನ್ನಾಗಿತ್ತು ಮ್ಯಾಮ್, ಟೇಸ್ಟಿ ಆಗಿತ್ತು. ಹೇಗೆ ಅನಿಸ್ತು 2 ಅಡುಗೆ ಮಾಡಿ? ಖುಷಿ ಆಯಿತಾ? ನಮಗೆ ಕೂಡ ಖುಷಿ ಆಯಿತು ಮ್ಯಾಮ್. 2 ಡಿಶ್ ಕೂಡ ಒಂಥರ ಡಿಫ್ರೆಂಟ್, ಒಂದು ಚಿಕನ್ನು ಇನ್ನೊಂದು ಸಾಬುದಾನ, 2 ಕೂಡ ಮಿಕ್ಸ್ ಆಗುವಾಗ ಸ್ಪೆಷಲ್ ಆಗಿತ್ತು. 2 ಕೂಡ ಚೆನ್ನಾಗಿತ್ತು, ಚೆನ್ನಾಗಿ ಬಂದಿದೆ. ನಮ್ಮ ಕಾರ್ಯಕ್ರಮದಲ್ಲಿ ಬಂದು 2 ಡಿಶ್ ಹೇಳ್ಕೊಟ್ಟಿದ್ದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವ್ರ ಕಡೆಯಿಂದ ಒಂದು ಗಿಫ್ಟ್, ಹಾಗೆಯೇ ಸಂತೋಷ್ ರೈಸ್ ಮಿಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ಶುಭದವರು ಸಾಕಾಗಿರುವಂತಹ ಚಿಕನ್ ಪೆಪ್ಪರ್ ಮತ್ತು ಸಾಬುದಾನದ ವಡೆ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ಚಿಕನ್ ಪೆಪ್ಪರ್ ಈ ಥರ ಎಲ್ಲ ಮಾಡಿಕೊಟ್ರೆ ಫುಲ್ ಖಾಲಿ ಮಾಡ್ಬೋದು. ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂರ್ದಾನ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.